ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ರಹಸ್ಯಮಯ ಜಾಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ಪುರಾಣಗಳ ಪ್ರಕಾರ ಈ ಜಾಗಕ್ಕೆ ಪುರುಷರು ಪ್ರವೇಶ ಮಾಡಿದರೆ ಹೆಣ್ಣಾಗಿ ಪರಿವರ್ತನೆ ಆಗುತ್ತಾರಂತೆ. ಅಷ್ಟಕ್ಕೂ ಅಂತಹ ಆಶ್ಚರ್ಯಕರವಾದ ಜಾಗ ಯಾವುದು? ಈ ರೀತಿಯ ಪವಾಡಗಳು ನಡೆಯಲು ಕಾರಣ ಏನು? ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ವೈವಸ್ವತ ಮತ್ತು ಆತನ ಪತ್ನಿ ಶ್ರದ್ಧಾದೇವಿ ಆ ವನದಲ್ಲಿ ಹೋಗಿ ಸಂತಾನ ಪಡೆಯುವ ಉದ್ದೇಶದಿಂದ ಶೃಂಗಾರದಲ್ಲಿ ತೊಡಗುತ್ತಾರೆ. ಶ್ರದ್ಧಾದೇವಿ ಹೆಣ್ಣು ಮಗುವನ್ನು ಇಷ್ಟಪಡುತ್ತಿದ್ದರಿಂದ ರಹಸ್ಯವಾಗಿ ಮುನಿಗಳ ಬಳಿ ಹೋಗಿ ತನಗೆ ಹೆಣ್ಣು ಮಗು ಹುಟ್ಟುವಂತೆ ಯಾಗ ಮಾಡಲು ವಿನಂತಿಸಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ವೈವಸ್ವತನು ಕೂಡ ತನಗೆ ಗಂಡು ಮಗು ಬೇಕೆಂದು ವಸಿಷ್ಠರ ಬಳಿ ಯಾಗ ನಡೆಸುತ್ತಾನೆ. ಆದರೆ ಶ್ರದ್ಧಾದೇವಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಇಳ ಎನ್ನುವ ಹೆಸರಿಡುತ್ತಾರೆ. ವೈವಸ್ವತನು ವಸಿಷ್ಠರ ಬಳಿ ಬಂದು ತಾನು ಗಂಡು ಮಗು ಹುಟ್ಟಲು ಯಾಗ ಮಾಡಿದ್ದರೂ ಸಹ ಹೆಣ್ಣು ಮಗು ಹುಟ್ಟಿರುವುದಾಗಿ ಬೇಸರ ವ್ಯಕ್ತಪಡಿಸಿದಾಗ ವಸಿಷ್ಠರು ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ವಿಚಾರಗಳನ್ನು ತಿಳಿದು ತನ್ನ ತಪೋಬಲದಿಂದ ಆ ಹೆಣ್ಣು ಮಗುವನ್ನು ಗಂಡು ಮಗುವನ್ನಾಗಿ ಪರಿವರ್ತಿಸಿ ಸುದ್ಯುಮ್ನ ಎನ್ನುವ ನಾಮಕರಣ ಮಾಡುತ್ತಾರೆ. ಆ ಬಾಲಕ ಬೆಳೆದು ರಾಜ್ಯವನ್ನು ಆಳುತ್ತಿದ್ದ ಸಮಯ ಒಂದು ದಿನ ತನ್ನ ಸೈನ್ಯದ ಜೊತೆ ಪರ್ವತದ ಮಧ್ಯದಲ್ಲಿರುವ ಆ ವನಕ್ಕೆ ಬೇಟೆಗೆಂದು ಬರುತ್ತಾನೆ. ಆ ವನ ಪ್ರವೇಶ ಮಾಡುತ್ತಿದ್ದಂತೆ ಆತ ಹಾಗೂ ಆತನ ಸೈನಿಕರು ಹೆಣ್ಣಾಗಿ ಪರಿವರ್ತನೆಯಾಗುತ್ತಾರೆ ಹಾಗೂ ಅವರ ಕುದುರೆಗಳು ಸಹ ಹೆಣ್ಣು ಕುದುರೆಗಳಾಗಿ ಪರಿವರ್ತನೆಯಾಗುತ್ತದೆ. ಸುಂದರವಾದ ಹೆಣ್ಣಾದ ಇಳಳ ರೂಪ ಪಡೆದ ಸುದ್ಯುಮ್ನನನ್ನು ಕಂಡು ಮೋಹಗೊಂಡ ಚಂದ್ರನ ಮಗ ಬುಧ ಇಳಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಅಷ್ಟಕ್ಕೂ ಈ ಎಲ್ಲ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಆ ವನ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರ ಆ ವನ ಕುಮಾರವನ. ಆ ವನ ಶಾಪಿತವಾಗಲು ಕಾರಣ ಪಾರ್ವತಿ ನೀಡಿರುವ ಶಾಪ. ಒಂದು ದಿನ ಆ ವನದಲ್ಲಿ ಶಿವ ಪಾರ್ವತಿಯರು ಏಕಾಂತದಲ್ಲಿ ಶೃಂಗಾರದಲ್ಲಿ ತೊಡಗಿರುತ್ತಾರೆ. ಅದೇ ಸಮಯ ಶಿವನನ್ನು ಭೇಟಿಯಾಗಲು ಆ ವನಕ್ಕೆ ಋಷಿ ಮುನಿಗಳು ಪ್ರವೇಶ ಮಾಡುತ್ತಾರೆ. ಆ ಸ್ಥಿತಿಯ ಬಗ್ಗೆ ಅರಿವಿರದ ಋಷಿಮುನಿಗಳು ಆ ಸಮಯ ಅಲ್ಲಿಗೆ ಬಂದಿದ್ದಕ್ಕೆ ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸಿದರೂ ಸಹ ಕೋಪಗೊಂಡ ಪಾರ್ವತಿ ದೇವಿ ಇನ್ನು ಮುಂದಕ್ಕೆ ಈ ಕುಮಾರವನಕ್ಕೆ ಯಾವ ಪುರುಷ ಪ್ರವೇಶ ಮಾಡಿದರೂ ಸಹ ಹೆಣ್ಣಾಗಿ ಪರಿವರ್ತನೆಯಾಗಲಿ ಎಂದು ಶಾಪ ನೀಡುತ್ತಾಳೆ. ಪಾರ್ವತಿ ನೀಡಿರುವ ಆ ಶಾಪದ ಕಾರಣದಿಂದಲೇ ಸುದ್ಯುಮ್ನ ಕೂಡ ಹೆಣ್ಣಾಗಿ ಪರಿವರ್ತನೆಯಾಗಿದ್ದ. ಹೆಣ್ಣು ಜೀವನದಿಂದ ಬೇಸರಗೊಂಡ ಸುದ್ಯುಮ್ನ ತನ್ನನ್ನು ಗಂಡಾಗಿ ಪರಿವರ್ತನೆ ಮಾಡಲು ವಸಿಷ್ಠರ ಬಳಿ ಕೇಳಿಕೊಂಡಾಗ ಆ ಋಷಿ ಮುನಿಗಳು ಶಿವನ ಬಳಿ ಬಂದು ಸುದ್ಯುಮ್ನನನ್ನು ಗಂಡಾಗಿ ಪರಿವರ್ತಿಸಲು ವಿನಂತಿಸಿಕೊಳ್ಳುತ್ತಾರೆ. ಆಗ ಶಿವನು ಪಾರ್ವತಿ ದೇವಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ ಸುದ್ಯುಮ್ನಿಗೆ ಒಂದು ದಿನ ಹೆಣ್ಣು ಹಾಗೂ ಒಂದು ದಿನ ಗಂಡಾಗಿ ಇರುವಂತೆ ವರ ನೀಡುತ್ತಾನೆ. ಕುಮಾರವನದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.